ಮಂಗಳೂರು ಜಿಲ್ಲಾ ರೋಟರಾಕ್ಟ್ ಸಂಸ್ಥೆಯ ಆಶ್ರಯದಲ್ಲಿ ರೋಟರಾಕ್ಟ್ ಮಾಹಿತಿ ಮತ್ತು ಜಾಗೃತಿ ಅಭಿಯಾನದ ಅಂಗವಾಗಿ ದಿವಂಗತ ರೊಟೇರಿಯನ್ ಶಾಂತರಾಮ್ ವಾಮಂಜೂರು ಸ್ಮಾರಕ 17ನೇ ವಾರ್ಷಿಕ ಅಂತರ್ ಕ್ಲಬ್ ಜಿಲ್ಲಾ ಮಟ್ಟದ ರೋಟರಾಕ್ಟ್ ರಸಪ್ರಶ್ನೆ ಸ್ಪರ್ಧಾಕೂಟವು ಸಂಸ್ಥೆಯ ಸಭಾಪತಿಯವರಾದ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ನೇತೃತ್ವದಲ್ಲಿ 28/5/2023 ರಂದು ನಗರದ A1 ಸೊಲ್ಯೂಷನ್ ಸಭಾಂಗಣದಲ್ಲಿ ಜರುಗಿತು. And of course, ಜಿಲ್ಲಾ ರೋಟರಾಕ್ಟ್ ಸಂಸ್ಥೆಯ ಆಶ್ರಯದಲ್ಲಿ ರೋಟರಾಕ್ಟ್ ಮಾಹಿತಿ ಮತ್ತು ಜಾಗೃತಿ ಅಭಿಯಾನದ ಅಂಗವಾಗಿ ದಿವಂಗತ ರೊಟೇರಿಯನ್ ಶಾಂತರಾಮ್ ವಾಮಂಜೂರು ಸ್ಮಾರಕ 17ನೇ ವಾರ್ಷಿಕ ಅಂತರ್ ಕ್ಲಬ್ ಜಿಲ್ಲಾ ಮಟ್ಟದ ರೋಟರಾಕ್ಟ್ ರಸಪ್ರಶ್ನೆ ಸ್ಪರ್ಧಾಕೂಟವು ಸಂಸ್ಥೆಯ ಸಭಾಪತಿಯವರಾದ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ನೇತೃತ್ವದಲ್ಲಿ 28/5/2023 ರಂದು ನಗರದ A1 ಸೊಲ್ಯೂಷನ್ ಸಭಾಂಗಣದಲ್ಲಿ ಜರುಗಿತು. ರೋಟರಾಕ್ಟ್ ಮೈಸೂರು ಸಂಸ್ಥೆಯನ್ನ ಪ್ರತಿನಿಧಿಸಿದ ರೊಟೇರಿಯನ್ ಶಿಶಿರ್ ಮತ್ತು ರೊಟೇರಿಯನ್ ಉದಯ್ ಚಂದ್ರ ಜೋಡಿ ತಂಡ ಪ್ರಥಮ ಸ್ಥಾನ ಗಳಿಸಿತು. ರೋಟರಾಕ್ಟ್ ಮಂಗಳೂರು ಸಿಟಿ ಸಂಸ್ಥೆಯನ್ನ ಪ್ರತಿನಿಧಿಸಿದ ರೊಟೇರಿಯನ್ ಆರ್ವಿನ್ ಡಿಸೋಜಾ ಮತ್ತು ರೊಟೇರಿಯನ್ ಪೂಜಾ ಜೋಡಿ ತಂಡವು ದ್ವಿತೀಯ ಸ್ಥಾನ ಪಡೆಯಿತು. ಇದೊಂದು ರೋಮಾಂಚಕ ಮತ್ತು ಕುತೂಹಲಕಾರಿ ಸ್ಪರ್ಧೆಯಾಗಿತ್ತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಖ್ಯಾತ ತುಳು ಚಲನಚಿತ್ರ ನಟ ಭೋಜರಾಜ್ ವಾಮಂಜೂರ್ ಅವರು ತಮ್ಮ ದಿವಂಗತ ಸಹೋದರ ರೊಟೇರಿಯನ್ ಶಾಂತರಾಮ್ ವಾಮಂಜೂರು ಸ್ಮರಣಾರ್ಥ ವರ್ಷಂ ಪ್ರತಿ ಈ ಸ್ಪರ್ಧಾಕೂಟವನ್ನು ಆಯೋಜಿಸುವ ಉತ್ತಮ ಕಾರ್ಯವನ್ನು ಶ್ಲಾಘನೀಯ ಎಂದು ನುಡಿದು ರೋಟರಾಕ್ಟ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿ ಸ್ಪರ್ಧಾ ವಿಜೇತರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಮಾಡಿ ಅಭಿನಂದಿಸಿದರು. ರೋಟರಾಕ್ಟ್ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಪುತ್ತೂರು ನಗರ ಮೂಲದ ರೊಟೇರಿಯನ್ ರತ್ನಾಕರ್ ರೈ ಅತಿಥಿಯಾಗಿ ಪಾಲ್ಗೊಂಡು ರೋಟರಾಕ್ಟ್ ಯುವ ಸದಸ್ಯರು ಸಂಸ್ಥೆಯ ಧ್ಯೇಯ, ನೀತಿ, ಮಾಹಿತಿ, ಉದ್ದೇಶಗಳ ಜ್ಞಾನವನ್ನು ವೃದ್ಧಿಸಬೇಕು ಮತ್ತು ಸಂಸ್ಥೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದು ಸಲಹೆ ನೀಡಿ ಸ್ಪರ್ಧಾ ವಿಜೇತರನ್ನ ಅಭಿನಂದಿಸಿದರು. ರೋಟರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆಯ ಅಧ್ಯಕ್ಷರಾದ ರೊಟೇರಿಯನ್ ಸಾಯಿಬಾಬಾ ರಾವ್ ಗೌರವ ಅತಿಥಿಯಾಗಿ ಪಾಲ್ಗೊಂಡು ಸ್ಪರ್ಧಾ ವಿಜೇತರ ವಿಶಿಷ್ಟ ಸಾಧನೆಯನ್ನ ಶ್ಲಾಘಿಸಿದರು. ರೋಟರಾಕ್ಟ್ ಮಂಗಳೂರು ಸಿಟಿ ಸಂಸ್ಥೆಯ ಅಧ್ಯಕ್ಷ ರೊಟೇರಿಯನ್ ಅರ್ಜುನ್ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಮೈಸೂರು, ಮಂಗಳೂರು, ಪುತ್ತೂರು, ತಿಂಗಳಾಡಿ ರೋಟರಾಕ್ಟ್ ಸಂಸ್ಥೆಯ 13 ತಂಡಗಳು ಅಂತಿಮ ಮತ್ತು ನಿರ್ಣಾಯಕ ಸುತ್ತಿಗೆ ಪ್ರವೇಶ ಪಡೆದಿದ್ದವು. ರೊಟೇರಿಯನ್ ಗಣೇಶ್ ವಂದಿಸಿದರು. ಸ್ಪರ್ಧಾಕೂಟವನ್ನ ರೋಟರಾಕ್ಟ್ ಮಂಗಳೂರು ಸಿಟಿ ಸಂಸ್ಥೆಯ ಸಭಾಪತಿಯವರಾದ ಡಾಕ್ಟರ್ ದೇವದಾಸ್ ರೈ ಅವರು ನಿರೂಪಿಸಿದರು. ರೊಟೇರಿಯನ್ ದಿವಂಗತ ಶಾಂತರಾಮ್ ವಾಮಂಜೂರ್ ಅವರು ಸಂಸ್ಥೆಯ ನಿಷ್ಠಾವಂತ ಸದಸ್ಯನಾಗಿದ್ದು ನಿಸ್ವಾರ್ಥ ಸೇವಾ ಮನೋಭಾವ ಹೊಂದಿದ್ದು 2006ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಆಕಸ್ಮಿಕ ವಾಹನ ರಸ್ತೆ ಅಪಘಾತದಲ್ಲಿ ದುರಂತದಲ್ಲಿ ವಿಧಿವಶರಾಗಿದ್ದರು. ಅವರ ಸ್ಮರಣಾರ್ಥ ವಾರ್ಷಿಕ ರೋಟರಾಕ್ಟ್ ರಸಪ್ರಶ್ನಾ ಕೂಟವನ್ನು ಪ್ರತಿ ವರ್ಷ ಜರುಗಿಸಲಾಗುತ್ತದೆ. Oh, good. Right. Very good, very good. You should know these logos. And he was the general secretary for a very long time. He was buried next to Paul Harris' grave. Rotarian Chesley R. Benny. He was known as a builder of Rotary. He built Rotary International. Though Paul Harris was the founder of Rotary. Question number 16. Question number 16 on the audience screen for you. What does this logo stand for? Next one. Yes, international service, community service, club service, and vocational service. 7 and 6. From RIT, Ganesh, 3150. Very much. Rotaract Mysore, Mangalore North is second, Mangalore City is third, Mysore is fourth. Again, question from audience.